ಮೆಸ್ಕಾಂ ಇಲಾಖೆ ವಿದ್ಯುತ್ ಗ್ರಾಹಕರಿಗೆ ಸರಿಯಾದ ಸಮಯಕ್ಕೆ ವಿದ್ಯುತ್ ಬಿಲ್ ನೀಡದೆ ವಿದ್ಯುತ್ ಗ್ರಾಹಕರಿಗೆ ತೊಂದರೆಯಾಗುತ್ತಿದ್ದು, ಈ ಬಗ್ಗೆ ಮೆಸ್ಕಾಂ ಇಲಾಖೆ ಮತ್ತು ಸರ್ಕಾರದ ಬೇಜವಾಬ್ದಾರಿಯನ್ನು ಖಂಡಿಸಿ ಬಂಟ್ವಾಳ ವಿದ್ಯುತ್ ಬಳಕೆದಾರರ ಸಾರ್ವಜನಿಕ ಹೋರಾಟ ಸಮಿತಿಯ ವತಿಯಿಂದ ವಿಟ್ಲ ಮೆಸ್ಕಾಂ ಉಪವಿಭಾಗ ಕಚೇರಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸಮಿತಿಯ ಗೌರವಾಧ್ಯಕ್ಷ ರಮಾನಾಥ ವಿಟ್ಲ ಅವರು ಮಾತನಾಡಿ, ಮೆಸ್ಕಾಂ ಇಲಾಖೆ ತಮ್ಮ ಬಳಕೆದಾರರಿಗೆ ಕಳೆದ ಕೆಲ ಸಮಯಗಳಿಂದ ಬಿಲ್ ನೀಡಿಲ್ಲ. ಇದರಿಂದಾಗಿ ಬಡ ಹಾಗೂ ಮಧ್ಯಮ ಕುಟುಂಬಗಳಿಗೆ ತುಂಬಾ ಸಮಸ್ಯೆಯಾಗಿದೆ. ಈ ಹಿಂದೆ ಇದ್ದ ಮೀಟರ್ ರೀಡರ್ಗಳಿಗೆ ಗುತ್ತಿಗೆದಾರರು ಸರಿಯಾದ ಸಂಬಳವೂ ನೀಡದೆ ಇದೀಗ ಅವರನ್ನ ಕೆಲಸದಿಂದ ವಜಾ ಮಾಡಿ ಹೊಸಬರನ್ನ ನೇಮಕ ಮಾಡಿದೆ. ಮೀಟರ್ ರೀಡರ್ಗಳನ್ನ ನೇಮಕ ಮಾಡಿರುವ ಗುತ್ತಿಗೆದಾರರು ಅವರಿಗೆ ಇಂತಿಷ್ಟು ದಿನಗಳ ಗಡುವು ನೀಡಿ ಮೀಟರ್ ರೀಡಿಂಗ್ ನಡೆಸುವಂತೆ ಗಡುವು ನೀಡುತ್ತಿದ್ದಾರೆ. ಸರ್ಕಾರದ ಮಾನದಂಡದಂತೆ ಸರಿಯಾಗಿ ಸಂಬಳವನ್ನ ನೀಡದೆ ವಂಚಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು. ಈಗ ಹೊಸದಾಗಿ ಟೆಂಡರ್ ಪ್ರಕ್ರಿಯೆಗಳು ಆಗಿ ಈಗ ಹೊಸದಾಗಿ ಕೊಟ್ಟಿದೆ. ಹಳೆ ಮೀಟರ್ ರೀಡರ್ಗಳನ್ನು ಇವರು ಕೈಬಿಟ್ಟಿದ್ದಾರೆ. ಈ ಕಾರಣಕ್ಕೆ ಇವರನ್ನು ಕೈಬಿಟ್ಟ ಕಾರಣ ಹಾಗೂ ಬಳಕೆದಾರರಿಗೆ ಬಿಲ್ ಸಿಕ್ಕದ ಕಾರಣ, ಎರಡು ಕಾರಣಗಳನ್ನು ದೊಡ್ಡ ಕಾರಣಗಳನ್ನು ಇಟ್ಟುಕೊಂಡು ನಾವು ಇವತ್ತು ಪ್ರತಿಭಟನೆಯನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಮತ್ತೆ ಈ ಪ್ರತಿಭಟನೆ ಇವತ್ತು ಖಂಡಿತ ಒಂದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ಈ ಪ್ರತಿಭಟನೆ ದೊಡ್ಡ ರೀತಿಯಲ್ಲಿ ನಡೀಲಿಕ್ಕಿದೆ ಎನ್ನುವಂತ ಒಂದು ವಿಚಾರವನ್ನು ಈಗಾಗಲೇ ನಾವು ತಿಳಿಸಿ ಇವತ್ತು ತಿಳಿಸ್ತೇವೆ. ಸಮಿತಿ ಅಧ್ಯಕ್ಷ ಬಿಕೆ ಸೇಸಪ್ಪ ಬೆದ್ರಕಾಡು ಅವರು ಮಾತನಾಡಿ, ಮೆಸ್ಕಾಂ ಸರಿಯಾದ ಸಮಯಕ್ಕೆ ಬಿಲ್ ನೀಡದಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಸಾರ್ವಜನಿಕರಿಗೆ ಆಗುತ್ತಿರುವ ಸಮಸ್ಯೆಯ ಕುರಿತು ಈ ಹಿಂದೆಯೇ ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಿತ ಮೆಸ್ಕಾಂ ಅಧಿಕಾರಿಗಳಿಗೆ ಮನವಿಯನ್ನ ಮಾಡಿದ್ದೇವೆ. ಆದರೆ ಯಾವುದೇ ಪ್ರಯೋಜನವಾಗದ ಹಿನ್ನೆಲೆಯಲ್ಲಿ ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಎಂದರು. ಇವಾಗ ಬಿಲ್ಲು ಬರದೆ 3 ತಿಂಗಳು 4 ತಿಂಗಳು ಆಗ್ತಾ ಬಂತು. ಈ 4 ತಿಂಗಳ ಬಿಲ್ಲನ್ನು ಒಟ್ಟಿಗೆ ಕೊಟ್ರೆ ಈ ಬಡ ಮಾಧ್ಯಮ ವರ್ಗದವರು ಕಟ್ಟುವುದು ಹೇಗೆ ಎನ್ನುವ ಪ್ರಶ್ನೆಯನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಬಹುಶಃ ಸಾರ್ವಜನಿಕರು ಯಾವಾಗ ಈ ಬಗ್ಗೆ ಎಚ್ಚೆತ್ತುಕೊಳ್ಳುವುದಿಲ್ವೋ ಅಲ್ಲಿ ತನಕ ಇವರು ನಾಳೆ 4-5 ತಿಂಗಳ ಬಿಲ್ಲನ್ನು ಒಟ್ಟಿಗೆ ಕೊಟ್ಟು ನಾಳೆ ಏನಾದರೂ ನಮಗೆ ಕಟ್ಟಲಿಕ್ಕೆ ಆಗದಿದ್ರೆ ನಮ್ಮ ಇಲಾಖೆ ಮನೆಗೆ ಹಾಕಿದಂತ ಫೀಸನ್ನು ಇವರು ತಗೊಂಡು ಬರ್ತಾರೆ. ಇದಕ್ಕೆ ಯಾರು ಉತ್ತರಿಸಬೇಕು? ಸರ್ಕಾರ ಉತ್ತರಿಸಬೇಕು. ಇವತ್ತು ಬಳಿಕ ವಿಟ್ಲ ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಪ್ರವೀಣ್ ಜೋಶಿ ಅವರ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು. ಶಾಖಾಧಿಕಾರಿ ಸತೀಶ್ ಉಪಸ್ಥಿತರಿದ್ದರು. ಈ ಸಂದರ್ಭ ಗೌರವ ಅಧ್ಯಕ್ಷ ಮಾರಪ್ಪ ಸುವರ್ಣ ಕೆದಿಲ, ಉಪಾಧ್ಯಕ್ಷ ಮೊಹಮ್ಮದ್ ಕಡಂಬು, ಪ್ರಸಾದ್ ಪುಳ್ಮಾರ್, ಸಂಚಾಲಕ ರಮೇಶ್ ಕಡಂಬು ಮೊದಲಾದವರು ಪಾಲ್ಗೊಂಡಿದ್ದರು.